ಹೋಗಿದ್ದಾನೆ ಬರೋಣಕ್ಕಿಂತ ಮೊದಲು ಅಂತ ಭಾವಿಸಿದೆ. ಹಾಗಿಲ್ವಪ್ಪ, ನಿಮ್ಮನ್ನು ವಂಚಿಸಬೇಕು ಎನ್ನುವ ಉದ್ದೇಶವನ್ನು ಹೊಂದಿದ್ದಾನೆ. ಎದ್ದು ಹೋಗಿದ್ದಾನೆ ಅಂದರೆ ಬಂದ ಗುರುತು ಬೇಕೋ ಬೇಡುವಲ್ಲಿ, ಬಂದಿದ್ದಾನೆ ಎನ್ನುವುದಕ್ಕೆ ಗುರುತಿಲ್ಲ. ಎದ್ದು ಹೋದಂತೆ ಗುರುತುಂಟು ಅಂತ ಅದರ ಅರ್ಥವೇನು? ಬಹುಶಃ ಜಲದಿಯತ್ತ ಬೆನ್ನು ಮಾಡಿ ಹಾಗೆ ಹಿಂದೆ 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 ನಡೆಯುತ್ತಾ ಹೋಗಿ ಜಲದಲ್ಲಿ ಅವ ಅವಿತಿರಲೇಬೇಕು. ತಮ್ಮದಲ್ಲದೆ ತಮ್ಮ ವಾಸಸ್ಥಾನದಲ್ಲಿ ಅನ್ಯನೊಬ್ಬನು ಹುಡುಗಿಕೊಂಡಿದ್ದಾನೆ ಎನ್ನುವುದನ್ನು ಜಲಚರಗಳು ಸ್ಪಷ್ಟವಾಗಿ ಕಾಣಿಸುತ್ತಾ ಉಂಟು. ಅಲ್ಲೇ ಇದ್ದಾನವ. ಆದ್ರಿಂದ ಜಲಾಲಯವನ್ನು ಕಲುಷಿತಗೊಳಿಸುವವನನ್ನು ಒಮ್ಮೆ ಎಬ್ಬಿಸಲೇಬೇಕಾಗ್ತದೆ. ಹೇಗೆ ಎಬ್ಬಿಸೋಣ? ಕೂಗಿ ಕರೆಯಬೇಕಾಗ್ತದೆ. ನೀನೇ ಒಂದು ಕರೆದು ಮಾತನಾಡು. ನೀನಾದ ಮಾತು ಯೋಗ್ಯವಾಗಿಯೇ ಬಂದಿತ್ತು. ಒಂದು ಗೌರವದಿಂದ ಒಮ್ಮೆ ಒಂದು ಎಬ್ಬಿಸುವ ಪ್ರಯತ್ನ ಮಾಡುತ್ತೆ ನೀನು. ನಿಷ್ಪಾಂಡವ ಪೃಥ್ವಿಯನ್ನು ಸ್ಥಾಪಿಸುತ್ತೇನೆ, ಪಾಂಡವರನ್ನು ಏರ್ಪರ್ತಿಸುತ್ತೇನೆ ಎನ್ನುವ ಹಾಗೆ ಆಡುತ್ತಾ ಇದ್ದವನಲ್ವೇ ನೀನು? ಹಿಮಾಲಯದ ತುತ್ತ ತುದಿಯಿಂದ ಭೋರ್ಗರೆಯುವ ಕಡಲ ತಡಿಯವರೆಗೆ ರಾಯಗಡಣದಲ್ಲಿ ಸುಯೋಧನನೊಬ್ಬನೇ ಎನ್ನುವ ಹಾಗೆ ಆಡುತ್ತಾ ಇದ್ದವ. ಛಲಕ್ಕಾಗಿ ಇರಿಯುವನೇ ಹೊರತು ನೆಲಕ್ಕಾಗಿ ಅಲ್ಲ ಎನ್ನುವ ಹಾಗೆ ಆಡುತ್ತಾ ಇದ್ದಂತಹ ನೀನು ಈ ದಿನ ಹೇಡೆಯಾಗಿ ನೀರಿನಲ್ಲಿ ಅವಿತಿದ್ದೀ ಎಂದಾದರೆ ಇದು ನಿನಗೆ ಭೂಷಣವೇ ಕೌರವ ಅಲ್ವಲ್ಲ? ಎದ್ದುವ ಹೋರಾಟ ಮಾಡು. ಯುಧಿಷ್ಠಿರ, ಮೆದುವಾದಂತಹ ನಿನ್ನ ಮಾತು ಕರ್ಕಶನಾದಂತಹ ಅವನಿಗೆ ಹಿತವಾಗದು. ಸ್ವಲ್ಪ ಗಟ್ಟಿ ಮಾತನಾಡುವವರಾಗಬೇಕು. ಒಮ್ಮೆ ಅರ್ಜುನ ಕೂಗಿದರೆ ನೋಡೋಣ. ಸಂಗ್ರಾಮವನ್ನೇ ಬಯಸಿದಂತಹ ನೀನು ಈ ಹೊತ್ತಿಗೆ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತೆಯ? ಯಾಕೆ ಅಡಗಿ ಕುಳಿತಿದ್ದಿ? ಎದ್ದೇಳು! ಈ ಹೊತ್ತಿಗೆ ಕರೆಯುತ್ತಿರುವವನು ನಾನೇ ಅರ್ಜುನನಿದ್ದೇನೆ. ಬಾ, ಸಮರಕ್ಕೆ ಇದು ತಂದಿದ್ದೇನೆ ಎಂದು ಬಾ. ನಿನ್ನ ಮಾತಿಗಿಂತ ಸ್ವಲ್ಪ ಏಗಸ್ತಾಯಿಯಲ್ಲುಂಟು. ಆದರೂ ಒಂದು ಸ್ವಲ್ಪ ನಿನ್ನ ಸ್ವಭಾವ ರೂಢಿಸಿಕೊಂಡು ಮಾತನಾಡ್ತಾನವ. ಅದು ಆಗ್ಲಿಕ್ಕಿಲ್ಲ. ನೋಡೋಣ ಒಮ್ಮೆ ನಕುಲ ಮಾತನಾಡಿ. ಕ್ಷೇತ್ರದಲ್ಲೇ ಬಂದು ಬಾಂಧವರನ್ನು ಕಳೆದುಕೊಂಡರು. ಬದುಕಬೇಕೆಂಬ ಛಲವೇ ನಿನಗೆ. ನೀರಿನಿಂದ ಎದ್ದು ಮೇಲೆ ಬಾ. ನಿನಗೆ ಯುದ್ಧವನ್ನು ಮಾದ್ರೆ ಸುತ್ತ ಒಳ್ಳೆಯದಾಗಿದೆ. ಆದರೆ ಇದಾವುದು ಮನೆಗೆ ಹಿತವಾಗುವುದಿಲ್ಲ. ಭೀಮಸೇನ, ಈ ಬಂಡರ ಭಾವ ಹೇಡಿಗಳ ಅರಸ ಷಂಡರ ತಿಲಕ ಇದ್ದಾನೆ ತಾನೆ. ನನ್ನ ಧ್ವನಿಯು ಅವನಿಗೆ ಹಿತ ಆಗ್ಲಿಕ್ಕಿಲ್ಲ. ಅವನನ್ನು ಎಬ್ಬಿಸಬೇಕು. ಆ ಭೂತೋಚ್ಚಾಟನೆಗೆ ಮಂತ್ರವಾದಿ ನೀನೆ.
ಸುಮ್ಮನೆ ಕುಳಿತಿಗೆ ಸಲಿಲದೊಳಗೆ ಸುಮ್ಮನೆ ಕುಳಿತಿಗೆ ಸುಲಿದೆ 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 ದುಬರ ಸೀರೆಯ ಬರಬರ ಸಲಿಲದೊಳಗೆ ಸುಮ್ಮನೆ ಕುಳಿತಿ ಸುಲಿದೆ ದುಬರ ಸೀರೆಯ ಬರಬರ ಎಲ್ಲ ಎಲ್ಲ ತಿರುಪಗುಳ ಹುನ್ನಿ ಕಳವಿನ ಜೂಜಾಡುವ ಬಾರೆ ಕಳವಿನ ಜೂಜಾಡುವ ಬಾರೆ ಗುರುಕುಲದಲ್ಲಿ ಹುಟ್ಟಿದಂತಹ ಬುದ್ಧಿಯೇ ಗುರುಕುಲಕ್ಕೆ ಕಾಣಿಕೆಯಾಗಿ ನೀಡಿದಂತಹ ಗಾಂಧಾರಿ ದೇವಿಯ ಹುಳವೇ ನೀನು ರಣಕ್ಕೆ ಹೆದರಿ ಸಲಿಲದಲ್ಲಿ ಅಡಗಿ ಕುಳಿತ ಎಲ್ಲ ಪಾಪಿ ಪಾಪದ ಕೊಡ ತುಂಬಿ ಹೋಯಿತು ಆ ಪಾಪ ನಿನ್ನ ತಲೆಯ ಮೇಲೆ ಕುಳಿತಿದೆ ಅದರ ಭಾರ ತಡೆಯಲಾಗದೆ ಜಲದಲ್ಲಿ ಅಡಗಿರುವೆ ಎನ್ನುವುದನ್ನು ಬಲ್ಲೆ ಆದರೆ ನನ್ನ ಸ್ವರ ಕೇಳಿ ನೀನು ಮೇಲಕ್ಕೆ ಬರಲೇಬೇಕು ಕಳವಿನ ಜೂಜನ್ನಾಡುವ ಅದರಲ್ಲಿ ನೀನು ಸಂತೋಷವನ್ನು ಪಡುವವರು ಐವರ ಮಡದಿಯಾದಂತಹ ಪಾಂಚಾಲ ಹೊಸ ಸೀರೆಯನ್ನುಟ್ಟು ಬಂದಿದ್ದಾಳೆ ಮೇಲೆದ್ದು ಬಾ ಈಗ ನಿನ್ನ ತಮ್ಮಂದಿರು ಯಾರೂ ಇಲ್ಲ ಶಕುನಿ ಸತ್ತು ಹೋಗಿದ್ದಾನೆ ಆದ್ದರಿಂದ ಪಾಂಚಾಲೆಯ ಸೀರೆ ಸುಲಿಯುವುದಕ್ಕೆ ನೀನೇ ಆಗಬೇಕು ಬಾ ಬರುವುದಿಲ್ಲ ಬರುವುದಿಲ್ಲ ಬಾರದೇ ಇದ್ದಾರೆ ಏನು ನಿನ್ನ ಹೆಂಡತಿಯಲ್ಲಿ ಬದುಕಿ ಉಳಿದು ನಾಳೆಯ ದಿನ ಮುಖವನ್ನು ನೋಡ್ತೇನೆ ಸುಖವನ್ನು ಹಂಚಿಕೊಳ್ಳೋಣ ಅನುಭವಿಸೋಣ ಎನ್ನುವ ಹಾಗೆ ಮಾತನಾಡಿ ಬಂದೆಯೇನು ಉಳಿಯುವುದಕ್ಕೆ ಭೀಮಸೇನ ಬಿಡುವವನಲ್ಲ ಯಾವ ಶಪಥವನ್ನು ಮಾಡಿದ್ದಾನೋ ಅದನ್ನು ಈಡೇರಿಸಿಯ ಸಿದ್ಧ ಬಾರದೇ ಇದ್ರೆ ಬಿಡ್ತೇನಂತ ಭಾವಿಸಬೇಡ ಈ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.